ಸೊಲ್ಮಿಲು ನಮ್ಮ ಕುಡ್ಲ ತುಳು ವಾರ್ತೆದೇವರ ರಾಜ್ಯ ಪೊಲೀಸ್ ನಿರ್ದೇಶನದಂಚ ಬಂಟ್ವಾಳ ಬೊಕ್ಕ ವಿಟ್ಲ ಪೊಲೀಸೇರ್ನ ಕೂಟ ಗುರುವಾರ ಪುಲ್ಯಕಾಂಡದ ಪುರ್ತು ಬೋಳಂತೂರದ ಒಂಜಿ ಲಡೆ ಪೊಗ್ಗುದು ಓರಿನ ವಿಚಾರಣೆ ಮಲ್ತದೇರು. ಬೆಂಗಳೂರದ ಕೆಜೆ ಹಳ್ಳಿ ಡಿಜೆ ಹಳ್ಳಿ ನಡತಿನ ಲಡಾಯಿಗೆ ಸಂಬಂಧ ಮಹಮ್ಮದ್ ತಫ್ಸೀರಿನ ಸ್ವಾಧೀನೋದಿತೊಂದು ಹೆಚ್ಚಿಗೆ ವಿಚಾರಣೆಗಾದ ಬೆಂಗಳೂರು ಪೊಲೀಸರಿಗೆ ಒಪ್ಪ್ಯಾದೇರು. ರಾಜ್ಯ ಪೊಲೀಸ್ ನಿರ್ದೇಶನದಂಚ ಬಂಟ್ವಾಳ ಬೊಕ್ಕ ವಿಟ್ಲ ಪೊಲೀಸೇರ್ನ ಕೂಟ ಗುರುವಾರ ಪುಲ್ಯಕಾಂಡದ ಪುರ್ತು ಬೋಳಂತೂರದ ಒಂಜಿ ಇಲ್ಲಡೆ ಪೊಗ್ಗುದು ಊರಿನ ವಿಚಾರಣೆ ಮಲ್ತದಿರು. ಮಹಮ್ಮದ್ ಕುಟ್ಟಿ ಪನ್ಪ್ರಾಯನ ಮಗೆ ಮಹಮ್ಮದ್ ತಫ್ಸೀರ್ ಪನ್ಪ್ರಾಯನ ಇಲ್ಲಡೆ ಪುಲ್ಯಕಾಂಡೆ 3 ಗಂಟೆಗೆ ಪೊಲೀಸ್ ಪೊಗ್ಗುದುಂಡು. ಬೆಂಗಳೂರದ ಕೆಜೆ ಹಳ್ಳಿ ಡಿಜೆ ಹಳ್ಳಿ ನಡತಿನ ಲಡಾಯಿಗೆ ಸಂಬಂಧ ಮಹಮ್ಮದ್ ತಫ್ಸೀರಿನ ಸ್ವಾಧೀನೋದಿತೊಂದು ಹೆಚ್ಚಿಗೆ ವಿಚಾರಣೆಗಾದ ಬೆಂಗಳೂರು ಪೊಲೀಸರಿಗೆ ಒಪ್ಪ್ಯಾದೇರು. ಕಳೆದ ವರ್ಷ ಬೆಂಗಳೂರದ ಕೆಜೆ ಹಳ್ಳಿ ಬೊಕ್ಕ ಡಿಜೆ ಹಳ್ಳಿಡ ಅಖಂಡ ಶ್ರೀನಿವಾಸ ಪನ್ಪನಾರನ ಇಲ್ಲಡ್ ಗಲಾಟೆ ಮಲ್ತದು ಅವೆಡ್ದು ಬೊಕ್ಕ ಪೊಲೀಸ್ ಸ್ಟೇಷನ್ಗೆ ಪೊಗ್ಗೆರ ಪ್ರಯತ್ನ ನಡಪಾದು ಪಾಕ ನಷ್ಟ ಉಂಡು ಮಲ್ತಿನ ಕೇಸಿಗೆ ಸಂಬಂಧ ರಾಜ್ಯದ ಪೊಲೀಸ್ ಕೂಟ ತನಿಖೆ ಮಲ್ತದುಂಡು. ಆ ಕೇಸಿಡ್ ತಪ್ಸೀರ್ಲ ಇತ್ತೆಂದು ತನಿಖೆ ನಡಪಾದಡು. ಅಲ್ಪದ ಕೂಟದೊಟ್ಟುಗು ಬುಡಂದೆ ಸಂಪರ್ಕ ದಿದ್ದಿತ್ತೆ ಆಯೆ PFI ಸಂಘಟನೆದ ರಾಷ್ಟ್ರೀಯ ಗುರಿಕಾರ್ಯ ಬೊಕ್ಕ ರಾಜ್ಯದ ಗುರಿಕಾರ್ಯಲ ಆದು ಕೆಲಸ ಮಲ್ತದಿತ್ತೆ. ಇತ್ತೆ ಉದ್ಯಮ ಮಲ್ತೊಂದು ಬೋಳಂತುರುಡಿತ್ತೆ ಅಗತ್ಯ ದಾಖಲೆ ಸೇರ್ದು ಆರೋಪಿನ ಮೊಬೈಲ್ದ ಒಟ್ಟುಗು ಇಲ್ಲಲ್ದಕ್ಕಿನ ಮೊಬೈಲ್ ಫೋನ್ ಸತ ಪೊಲೀಸರು ಸ್ವಾಧೀನೋಗ್ದೆ ತೊಂದೇರು. NIA ಪೊಗ್ಗುದು ನೂಂದು ತಪ್ಪು ತಿರಿಯೊಂದು ಕಾರ್ಯಕರ್ತರು ಪ್ರತಿಭಟನೆಗೆ ತಯಾರಾದಿತ್ತೇರು. ಪೊಗ್ಗುದು ನಾವು ಊರ್ದ ಪೊಲೀಸರಿಂದ ಗೊತ್ತಾಯ್ಬೊಕ್ಕ ಸಮಾಧಾನ ಮಲ್ತೊಂದೇರು. ಹಿಂದೂ ಮುಸ್ಲಿಂ ಎಡ್ಡೆಡು ಪುನಃ ಭಾವೀಕೃತ ಕ್ಷೇತ್ರ ಕಾಪು ಕೈಪುಂಜಾಲ್ ಸಯ್ಯದ್ ಅರಬಿ ವಲಿಯುಲ್ಲಾರಿನ ದರ್ಗುಡು ವರ್ಷಲ ಇಸ್ಲಾಮಿಕ್ ಕ್ಯಾಲೆಂಡರ್ದಂಚ ಸಫರ್ ತಿಂಗೊಲ್ದ ಅಕೀರಿದ ಬುಧಾರ ನಡಪನ ಸಫರ್ ಜಿಯಾರತ್ ಲೇಸ್ ಅಟಣೆ ಆದಿತ್ತಲು. ಕಾಪು ಖಾಜಿ ಅಲ್ ಅಹಾಜ್ PB ಅಹಮದ್ ಮುಸ್ಲಿಯರ್ ದುವಾ ನಡಪಾಯರು. ಹಿಂದೂ ಮುಸ್ಲಿಂ ಎಡ್ಡೆಡು ಉಪ್ಪುನ ಕ್ಷೇತ್ರ ಕಾಪು ಕೈಪುಂಜಾಲ್ ಸಯ್ಯದ್ ಅರಬಿ ವಲಿಯುಲ್ಲಾರಿನ ದರ್ಗುಡು ವರ್ಷಲ ಇಸ್ಲಾಮಿಕ್ ಕ್ಯಾಲೆಂಡರ್ದಂಚ ಸಫರ್ ತಿಂಗುಳದ ಅಕೇರಿದ ಬುಧಾರ ನಡಪುನ ಸಫರ್ ಜಿಯಾರತ್ ಲೇಸ್ ಬುಧಾರ ನಡತಲು. ಕಾಪು ಪುಲಿಪು ಜಾಮಿಯ ಪಳ್ಳಿದ ಆಡಳಿತಡು ಉಪ್ಪುನ ಸಯ್ಯದ್ ಅರಬಿ ವಲಿಯುಲ್ಲಾರಿನ ದರ್ಗಾ ಹಿಂದೂ ಮುಸ್ಲಿಂ ಭಾವೈಕ್ಯದ ಕೇಂದ್ರ ಆದುಂಡು. 150 ವರ್ಷದ ಪಿರಾಕ್ದ ದರ್ಗಡ್ ಗಜಿಲ ಪರಂದು ವಿಶೇಷ ಪರಕೆ ಆದುಂಡು. ಮುಲ್ಪದ ಜಾಗದ ಯಜಮಾನಿಕೆ ಹಿಂದುಲೆಗೆ ಸೇರ್ದಿತ್ತದು. ಯಜಮಾನರು ನರೇಂದ್ರ ಶ್ರೀಯಾನ್ ಬೊಕ್ಕ ಗುಣವಂತ ಶ್ರೀಯಾನ್ ಬೊಕ್ಕ ಕುಟುಂಬದ ಕೆಲ ಸಾಕಾರದೊಟ್ಟಿಗೂ ಕರಿದು ಪೋಯಿನ ಮಹಮ್ಮದ್ದೇರ್ನ ಮಗೆ ಸರ್ಫರಾಜ್ ಜವಾಬ್ದಾರಿಡು ಈ ಸರ್ತಿ ಊಲಾಯ್ದ ಜೀರ್ಣೋದ್ಧಾರ ಕಾರ್ಯಗಳು ನಡೆದಿತ್ತಂಡು. ಪೊಲಿಪು ಜಾಮಿಯ ಪಳ್ಳಿದ ಆಡಳಿತ ಸಮಿತಿದ ಗುರುಕಾರ್ಯರು ಅಬ್ದುಲ್ ಸೂಪರ್ ಸ್ಟಾರ್ ಗುರ್ಕಾರ್ಮೆಡ್ ನಡತಿನ ಸಫರ್ ಜಿಯಾರತ್ ಲೇಸ್ದಲ್ಲಿ ಕೊಡು ಕಾಪು ಖಾಜಿ ಅಲ್ ಹಾಜ್ PB ಅಹಮದ್ ಮುಸ್ಲಿಯಾರ್ ದುವಾ ನಡಪಾಯರು. ಪೊಲಿಪು ಜಾಮಿಯ ಪಳ್ಳಿದ ಖತೀಬ್ ಮಹಮ್ಮದ್ ಇರ್ಷಾದ್ ಸಆದಿ ಕಾರ್ಯಕ್ರಮ ಉದಿಪನ ಮಲ್ತೇರು. ದುಂಬುದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಪುರಸಭಾ ಸದಸ್ಯರು ಪೊಲಿಪು ಜಾಮಿಯ ಪಳ್ಳಿ ಆಡಳಿತ ಕಮಿಟಿ ಒತ್ತು ಗುರ್ಕಾರ್ಯರು ರಜಬ್ ಹಾಜಿ ಮೊಯ್ದೀನ್, ತತ್ಕಾಲದ ಕಾರ್ಯಂತರ ಅಮೀರ್ ಹಮ್ಜಾ, ಕೋಶಾಧಿಕಾರಿ ಮೊಯ್ದೀನ್ ಗುಡ್ವೆಲ್, ಸದಸ್ಯರು ಇಮ್ತಿಯಾಜ್ ಅಹಮದ್, ಇಲಿಯಾಸ್, ಸರ್ಫರಾಜ್, ಶೇಖ್ ನಜೀರ್ ಪಾಲ್ದೆ ತೊಂಡೇರು. ಜಾಗದ ಸಂಬಂಧ ಎನ್ನ ಬಾವಜಿನ ಇಲ್ಲೊಂದು ಎನ್ನ ಬಾವಜಿನ ಇಲ್ಲ ಬಕ್ಕ ಒಂದು ಅಂಕಲ ಬಾವಜಿನ ಅಜ್ಜರ್ನ ಕಾಲೋಡಿಂಚಿ ನಡ್ತೊಂದಿತ್ತು 100 ವರ್ಷ ಕಮ್ಮಿ 100 ವರ್ಷ ಅವು ದುಂಬೊಂಜಿ ಸಮುದ್ರಡೊಂಜಿ ಬೈದಿನ ಇಂದು ವಿಷಯ ಅವು ಅವೇನು ಅದಗೊಡಿಂಚಿ ನಮ್ಮೊಂದುಲ್ಲೇರು ಇನ್ನಿಕ್ಲ ನಮ್ಮೊಂದೇ ಬತ್ತ ಒಂದಕ್ಕೆ ದೀಪಲ ಪೂರ ಬಲ್ತೊಂದು ಉಪ್ಪುವ ಬಕ್ಕ ಡೈಲಿ ದೀಪ ಕಾಡ ಪಗೆಲ್ ವಯ್ಯಾಗ ಮೂಲ ಒಕ್ಕೆಲ್ ದಕ್ಕಲ್ ಬತ್ತದ ದೀಪ ಪಾಡೊಂದು ಉಪ್ಪುವ ಇಂಕ್ಲ ಬತ್ತಿನಕ್ಲ ನಮ್ಮದು ಕೈ ಮುಗಿದು ಪೋಪ ಇಲ್ಲ ದಕ್ಕಲ ಪೂರ ಬತ್ತದ ಕೊಂಚ ಕೈ ಮುಗಿವೇರು ಅಂಚಾದ ಹಿಂದೂ ನಕ್ಕಲ ಬರ್ಪೇರು ನೆತ್ತ ವಿಷಯಡು ಕೈ ಮುಗಿಯರು ಎಣ್ಣಿನ ನಕಲ ಕೆಲಸ ಹಾಪುಂಡು ಅಂಚಾದ ಕೈ ಮುಗಿದು ಪೂರ ಪೋಪೇರು ಒಂಜಿ ಒಲ್ತೊಲ್ತು ಬರ್ಪೇರು ಕುಂದಾಪುರ ದಾಟ್ತೋಡು ಅಂಚಿ ಪೂರ ಅಂಚಿದಕ್ಲ ಬರ್ಪೇರು ಪೂರ ಸಿರ್ಸಿ ಅಂಚಿದಕ್ಲ ಪೂರ ಬರ್ಪೇರು ಮುಂದೇನು ಪೂರ ಬಾರಿ ನಮ್ಮೊಂದುಲ್ಲೇರು ಉರ್ಸದ ಬಗ್ಗೆ ಬಾರಿ ವಿಶೇಷ ನಡ್ತೊಂದುಂಡು ಒಂದಿಜ್ಜಿ ಪೂರ ಹಿಂದೂ ನಕ್ಕಲ ಬರ್ಪೇರು ಮುಸ್ಲಿಂ ನಕಲ ಆಂಡ ಹಿಂದೂ ನಕ್ಕಲ ಒಗ್ಗಾಟ ಆದ ಪೂರ ಒಂದು ಬೇಲೆ ಮಲ್ತೊಂದುಲ್ಲೇರು ಕೈ ಮುಗಿಯೊಂದು ಪೂರ ಒಟ್ಟು ಮಲ್ತೊಂದುಲ್ಲೇರು ಅಂಚ ಕುಡ್ಲಪಿಂಡದ ನೆಲಿಕೈ ಮಾರ್ಗದ PFI ಬೊಕ್ಕ SDPI ಜಿಲ್ಲಾ ಆಫೀಸ್ಲಿಗೆ ರಾಷ್ಟ್ರೀಯ ತನಿಖಾ ದಳ ಗುರುವಾರ ಕಾಂಡೆ ಪೊಗುದುಂಡು.
ಬಜಪೆ ಜೋಗಟ್ಟೆ ಸೇರಿದು ಪಾಕ ಕರಡು ನಾಯಕರನ್ನ ಇಲ್ಲಡೆ ಪೊಗ್ಗುದು ತನಿಖೆ ನಡಪಾದಿರು. ಈ ಬಗೆಟ್ ಪಕ್ಷಬಕ ಸಂಘಟನೆಯ ಕಾರ್ಯಕರ್ತರು ಭಾರಿ ವಿರೋಧ ತೋಜಾದಿರು. ಕುಡ್ಲಡ್ ಗುರುವಾರ ಕಾಂಡೆನೆ ಪಿಎಫ್ಐ ಬೊಕ್ಕ ಎಸ್ಡಿಪಿಐ ನಾಯಕರನ ಇಲ್ಲಿ ಬೊಕ್ಕ ಆಫೀಸ್ಲಿನ ಮಿತ್ತು ಎನ್ಐಎ ಕಾರ್ಯಾಚರಣೆ ನಡಪಾದಂಡು. ಪೇಂಟದ ನೆಲ್ಲಿಕಾಯಿ ಮಾರ್ಗದ ಪಿಎಫ್ಐ ಬೊಕ್ಕ ಎಸ್ಡಿಪಿಐ ಜಿಲ್ಲಾ ಆಫೀಸ್ಲೆಗ್ ರಾಷ್ಟ್ರೀಯ ತನಿಖಾ ದಳ ಪೊಗ್ಗುದುಂಡು. ಬಜಪೆ ಜೋಗಟ್ಟು ಸೇರಿದು ಪಾಕ ಕರಡು ನಾಯಕರನ ಇಲ್ಲಡೆ ಪೊಗ್ಗುದು ತನಿಖೆ ನಡಪಾದಿರು. ಎನ್ಐಎ ಪೊಗ್ಗುನಿತ ಬೆರಿಕೆ ಪಾಕ ಜನ ಕಾರ್ಯಕರ್ತರು ಎನ್ಐಎ ಗೋ ಬ್ಯಾಕ್ ಘೋಷಣೆ ಪಾಡದು ಏವ್ರತೋ ಜಾಯರು. ಕುಳಾಯಿ ಕಾವೂರು ಜೋಗಟ್ಟೆ ಬಜಪೆದ ಪಿಎಫ್ಐ ಬೊಕ್ಕ ಎಸ್ಡಿಪಿಐ ನಾಯಕರನ ಇಲ್ಲಿಗಳ ತನಿಖಾ ದಳ ಪೊಗ್ಗುದುಂಡು. ಈ ಜಾಗರಡು ಮಾತ ಸಿಆರ್ಪಿಎಫ್ ಪೊಲೀಸ್ ಭದ್ರತೆ ಮಲ್ಸಿತ್ತಂಡು. ಕಾರ್ಯಕರ್ತರು ಹೆಚ್ಚು ಜನ ಬರಿಯರೆ ಶುರು ಆನಾಗ ಪೊಲೀಸರು ಕುಡ್ಲದ ನೆಲ್ಲಿಕಾಯಿ ಮಾರ್ಗ ಸಂಚಾರನು ಬಂದ್ ಮಲ್ತದಿರು. ಅರೆ ಮೀಸಲು ಪಟ್ಲ ಮುಡಿದು ಭಾರಿ ಜಾಗ್ರತೆ ವಹಿಸಿದಂಡು. ಒಟ್ಟು ಹೆಣ್ಮಕ್ಕಳಿಟ್ಟು ಪಿಎಫ್ಐ ಬೊಕ್ಕ ಎಸ್ಡಿಪಿಐ ನಾಯಕರನ ಇಲ್ಲದ ಮಿತ್ತು ಕಾರ್ಯಾಚರಣೆ ನಡಪಾದಿರು. ಪುಲ್ಯಕಾಂಡೆ ಮೂಜೆರಡು ಎನ್ಮರೆ ಮುಟ್ಟ ಕಾರ್ಯಾಚರಣೆ ನಡಪಾದು ದಾಖಲೆ ಓಲಲಿನ ಸ್ವಾಧೀನೋದಿ ತೊಂದಿருந்து ತಿಳಿದು ಬೈದಂಡು. ಧಿಕ್ಕಾರ ಘೋಷಣೆ ಪಾಡೊಂದಿತ್ತನ ಎಸ್ಡಿಪಿಐ ಬೆರಿಸಾಯದ ಕೆಳನ ಪೊಲೀಸರು ಪತ್ತದು 5 ಬೊಕ್ಕ ಬುಡುಗಡೆ ಮಲ್ತದಿರು. ಸಾಮಾಜಿಕ ಜಾಲತಾಣಲಿಡು ಈ ಬಗೆಟ್ ಬರೊಂದಿಪ್ಪಿನ ಸುದ್ದಿಲಿನ ಏರ ನಂಬಡೆ ಒವ್ವೆ ಕೆಪ್ಪುಗುಪ್ಪುಗ ಅವಕಾಶ ಕೊರನ್ನಂಚ ಎಂಕ್ಲು ಮಾತ ದುಂಬತ್ತ ಜಾಗೃತ ತೊಂದಾದು ನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್ ತಿಳಿಪಾದಿರು. ಏವ್ರ ತೋಜೈನ ಪಕ್ಷದ ಕಾರ್ಯಕರ್ತರು ಎಸ್ಡಿಪಿಐ ಪಕ್ಷವನ್ನು ಎದುರಿಸಾಯರ ಆವಂದೆ ಬಿಜೆಪಿ ಸರ್ಕಾರ ಎನ್ಐಎಯನ್ನು ದುಂಬುದಿ ಒಂದು ರಾಜಕೀಯ ಪಕ್ಷದ ಆಫೀಸ್ಗೆ ಪೊಗ್ಗುದುಂಡು ಒಂದಕ್ಕೆ ವಿರೋಧ ಮಲ್ಪು ಅಂದು ಪಂತೀರು. ಇಲ್ಲ, ಕೆಲವು ಕೇಸಿನ ಸಂಬಂಧವಾಗಿ ಸರ್ಚ್ ಆಪರೇಷನ್ಸನ್ನು ಕೆಲವು ಸ್ಥಳಗಳಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ಇಲ್ಲಿ ಸುಮಾರು ಒಂದು 60ರಿಂದ 70 ಜನ ಘೋಷಣೆಯನ್ನು ಕೊಡ್ತಾ ಇದ್ದಾರೆ. ಹಂಗಾಗಿ ಅವರಿಗೆ ಪೊಲೀಸರೇನು ಕೆಲಸ ಮಾಡ್ತಿದ್ದಾರೆ, ಅದಕ್ಕೆ ಅಡ್ಡಿ ಉಂಟು ಮಾಡಬಾರ್ದು ಮತ್ತು ತೊಂದರೆ ಮಾಡಬಾರ್ದು ಅಂತ ಹೇಳಿದ್ರು. ಅಷ್ಟಾಗಿಯೂ ಕೂಡ ಅಲ್ಲಿ ಅವರು ಪ್ರತಿಭಟನೆ ಮುಂದುವರಿಸಿದ್ರು. ಮತ್ತು ಈ ಭಾಗ ಏನಿದೆ ಬಂದರ್ ಏರಿಯಾ, ಇದು ಭಾಳ ಸೂಕ್ಷ್ಮ ಪ್ರದೇಶ ಇದೆ. ಹಾಗಾಗಿ ಅದರ ಹಿನ್ನೆಲೆಯಲ್ಲಿ ಅವರನ್ನು ಅವಶ್ಯಕತೆ. ಎಸ್ಡಿಪಿಐ ಜಿಲ್ಲಾ ಗುರುಕಾರ್ಯರು ಅಬುಬಕ್ಕರ್ ಕೂಡ ಈ ಬಗೆಟ್ ಮಾಧ್ಯಮನ ಒಟ್ಟುಗು ಪಾತಿರ್ದು ಒಂದು ಇಡೀ ರಾಜಕೀಯ ಉಮೇದದ ಕಾರ್ಯಾಚರಣೆ ಎಂಕ್ಲೆಡ್ದು ಒವ್ವೇ ದಾಖಲೆ ಓಲೆ ಎದೆತೊಂದು ಜೀರು ಎಂಕ್ಲನ ರೆಂಟಲ್ ಅಗ್ರಿಮೆಂಟ್ ಲ್ಯಾಪ್ಟಾಪ್ ಪಕ್ಷದ ಕಾರ್ಯಕ್ರಮನ ಫೋಟೋ ದೆತ್ತೊಂದು ಪೋತೇರು. ಎಂಕ್ಲು ಅಕ್ಲಿಗೆ ಸಹಕಾರ ಕೊಡ್ತಾ ಅಕ್ಲು ಪಿಎಫ್ಐ ಆಫೀಸ್ಗೆ ಪೊಗ್ಗೆರೆ ಬೈದಿರು. ಎಂಕ್ಲನ ಆಫೀಸ್ಗೆ ಬತ್ತನ ಅತ್ತು ಪಂಡೇರು. ಆ್ಯಕ್ಚುಲಿ ಅವ್ರು ಬಂದಿರುವಂಥದ್ದು PFI ಕಚೇರಿ ಮೇಲೆ ದಾಳಿ ಮಾಡಬೇಕು ಅಂತ ಹೇಳುವಂಥದ್ದು. ಬಟ್ ವಾರಂಟಲ್ಲಿ ಇರೋದಂತೂ ಕೂಡ PFI ಅಂತ ಹೇಳುವಂಥದ್ದು. ಬಟ್ ಅವರಿಗೆ ಗೊತ್ತಿರಲಿಲ್ಲ. ಇದು ಬಂದ ಮೇಲೆ ನಾವು ಹೇಳಿದ ಮೇಲೆ ಅವ್ರಿಗೆ ಗೊತ್ತಾಯಿತು ಇದು SDPI ಕಚೇರಿ ಅಂತ ಹೇಳುವಂಥದ್ದು. ಮತ್ತು 2 ಆಫೀಸನ್ನು ಅವರು ಸರ್ಚ್ ಮಾಡಿದ್ದಾರೆ. ಲ್ಯಾಪ್ಟಾಪ್ ನಮ್ದು ಯೂಸ್ ಮಾಡುವಂಥ ರೆಗ್ಯುಲರ್ ನೋ ಪ್ರಾಬ್ಲಮ್, ನಮ್ಗೆ ಏನದರಲ್ಲಿ ಪ್ರಾಬ್ಲಮ್ ಇಲ್ಲ. ಏನು ಡಾಕ್ಯುಮೆಂಟೇಷನ್ ಮಾತ್ರ, ಏನು ನಮ್ಮದು ಇಲ್ಲಿ ರೆಂಟಲ್ ಅಗ್ರಿಮೆಂಟ್ ಪೇಪರ್ ಇತ್ತು ಮತ್ತು ಕೆಲವು ಫೋಟೋಸ್ ಇತ್ತು ಮತ್ತು ನಮ್ಮ ಪ್ರೋಗ್ರಾಮ್ ಇದ್ದು CDs ಇತ್ತು ಅಷ್ಟೇ. SDPI ನಾಯಕರ ಮನೆ ಎಲ್ಲಿಯೂ ದಾಳಿ ಆಗಿಲ್ಲ. ಏನು ವಿಚಾರಣೆ ಏನು ಮಾಡಿಲ್ಲ. ಏನು ಅವ್ರು ಸರ್ಚ್ ಮಾಡಿದ್ದಾರೆ, ಫುಲ್ಲು ನಮ್ಮ ಕಬೋರ್ಟನ್ನೆಲ್ಲ ಓಪನ್ ಮಾಡಿ ನೋಡಿದ್ದಾರೆ. ಮತ್ತು ಬೇರೆ ಬೇರೆ ನಮ್ಮ ಅಲ್ಲಿ ಕಬೋರ್ಡ್ಸ್ಗಳೇನಿದೆ, ಸ್ಟ್ಯಾಂಡ್ಗಳೇನಿದೆ ಎಲ್ಲ ಅವರು ತೆಗೆದು ನೋಡಿದ್ದಾರೆ. ಸಿಕ್ಕಿರುವಂಥದ್ದು ನಾನು ಈಗಾಗಲೇ ಹೇಳಿದಂಥ ದಾಖಲೆಗಳು ಮಾತ್ರ. ಯಾವ ಕಾರಣಕ್ಕೆ ಅಂತ ಅವ್ರು ಹೇಳ್ತಾ ಇಲ್ಲ. ನಮಗೆ ಆರ್ಡರ್ ಇದೆ, ನಾವು ಮಾಡ್ತೀವಿ ಅಂತ ಹೇಳ್ತಾಯಿದೆ. ಇದು ನಮ್ಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು BJP ಸರ್ಕಾರದ ಕುತಂತ್ರ. ನಾವು ರಾಜಕೀಯವಾಗಿ ಬಹಳ ವೇಗವಾಗಿ ಬೆಳೀತಾ ಇದ್ದೀವಿ. ಇಲ್ಲ ಸರ್, ನಾನು 2 ಸಲ ಹೇಳಿದ್ದೀನಿ ನಿಮಗೆ, ನಮ್ಮ ನಾಯಕರುಗಳನ್ನು ಯಾರು ತಗೊಂಡಿಲ್ಲ. SDPI ಯಾವ ನಾಯಕರುಗಳನ್ನು ವಶಕ್ಕೆ ತಗೊಂಡಿಲ್ಲ. ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲದ ನಿನ್ನಿಟ್ಟು ಅಕ್ಟೋಬರ್ 1 ಐನು ಮುಟ್ಟ ಉಳ್ಳಾಲ ಶಾರದಾ ನಿಕೇತನಡು 75ನೇ ವರ್ಷದ ಶಾರದೋತ್ಸವ ಆಚರಣೆ ಮಲ್ತದಳು. ಅಮೃತ ವರ್ಷಾಚರಣೆ ನೆಂಪುಗಾದು ಸುರೂತ ಸರ್ತಿ ಅಕ್ಟೋಬರ್ 3 ಶತಚಂಡಿಕ ಯಾಗ ದೀವೊಂದೊಂದೊಂದು ಉಳ್ಳಾಲದ ಶಾರದಾ ನಿಕೇತನ ಶಾರದಾ ಉತ್ಸವ ಸಮಿತಿಯ ಗುರುಕಾರ್ಯರು ಶ್ರೀಕರ ಕಿಣಿ ಸುದ್ದಿಕೂಟೋಡು ತಿರಿಪಾದಿರು.
ಉಳ್ಳಾಲ ಶಾರದಾ ನಿಕೇತನದ ಶಾರದಾ ಉತ್ಸವ ಸಮಿತಿಯ ಗುರುಕಾರ್ಯರು ಶ್ರೀಕರ ಕಿಣಿ ಗುರುವಾರ ಕುಳ್ಳದ ಪತ್ರಿಕಾ ಭವನೋಡು ಸುದ್ದಿ ಕುಟುಡು ಪಾತಿರದು ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲದ ನೇಲಿಟ್ಟು ಅಕ್ಟೋಬರ್ 1 ಮುಟ್ಟ ಉಳ್ಳಾಲ ಶಾರದಾ ನಿಕೇತನೋಡು 75ನೇ ವರ್ಷದ ಶಾರದೋತ್ಸವ ಆಚರಣೆ ಮಲ್ತದಂಡು ಅಮೃತ ವರ್ಷಾಚರಣೆ ನೆಂಪುಗಾದು ಸುರೂತ ಸಸ್ತಿ ಶತಚಂಡಿಕಾಯ ಗದಿ ಒಂದುಂಡು ಯಾಗುಗೂ ಸಜ್ಜಿದ ಅಟ್ಟಣೆ ಆವೊಂದುಂಡು ಪಂಡೀರು ಮಾತಾ ಹಿಂದೂ ಸಮಾಜ ಒಟ್ಟು ಸೇರಿದು ಒಂಜೇ ಉದ್ದೇಶೋಡು ಈ ಕಾರ್ಯಕ್ರಮ ದುಂಬು ಪೋಡು ಈ ಉಚ್ಚಯ ಕರಿನ 74 ವರ್ಷಲೆಡ್ದು ಬುಡಂದೆ ನಡತ್ ಬೈದಿಂಡು ಶತಚಂಡಿಕಯಾಗ ಅಕ್ಟೋಬರ್ 3 ಸುದೇಶ್ ಮರೋಳಿ ಪ್ರಧಾನ ಸಂಚಾಲಕತ್ತೋಡು ಕೇಂಜ ಶ್ರೀಧರ ತಂತ್ರಿನ ದುಂಬಾಳ್ತಿಡು ನಡಪಿರ ಉಂಡು ಶ್ರೀಕರ ಕಿಣಿ ಪಂಡೀರು ಶ್ರೀ ಶಾರದಾ ಸೇವಾ ಟ್ರಸ್ಟ್ ಪಾಕ ಸಮಾಜಗೂ ಬೋಡ ಈ ಕಾರ್ಯಕ್ರಮ ನಡಪಾವೊಂದು ಬೈದಿಂಡು ಸೆಪ್ಟೆಂಬರ್ 25 ಭಾರತ್ ಪ್ರೌಢಶಾಲೆ ಮೈದಾನೋಡು ಕಬಡ್ಡಿ ಪಂತ ಅಕ್ಟೋಬರ್ 1 ಬೈಯಾಗ ಪುದೆ ಕಾಣಿಕೆ ಮೆರವಣಿಗೆ ಮೂಜಿಕ್ ಶತಚಂಡಿಕಯಾಗ ಐನೇಕ ರಸಪ್ರಶ್ನೆ ಪಂತ ಬೈಯಾಗ ಶಾರದಾ ಶೋಭಾಯಾತ್ರೆ ನಡಪಾಯರ ಗೌಜಿದ ಅಟ್ಟಣೆ ಸಾಗದನೆಂದು ಶ್ರೀಕರ ಕಿಣಿ ಪಂಡೀರು ಉಚ್ಚಯ ಸಮಿತಿದ ಮರ್ಯಾದೆ ಗುರುಕಾರ್ಯರು US ಪ್ರಕಾಶ್ ಉಚ್ಚಯದ ಬಗೆಟ್ ಬಾಕಿದ ಮಾಹಿತಿ ಕುರಿಯರು. ಈ ಸಲ 3ನೇ ತಾರೀಕಿನಂದು ನಾವು ಅಮೃತ ಮಹೋತ್ಸವದ ಸವಿನೆನಪಿಗಾಗಿ ಮೊನ್ನೆ ಒಂದು 75 ಗಿಡಗಳನ್ನು ನೆಟ್ಟಿದ್ದೇವೆ ಉಳ್ಳಾಲ ಪರಿಸರದಲ್ಲಿ. ಹಾಗೆ ಒಂದು ಶತಚಂಡಿಕಾಯಾಗ ಭಾಳಷ್ಟು ಜನರು ಭಾಗವಹಿಸಲಿಕ್ಕಿದ್ದಾರೆ. ನಾವು ವರ್ಷ ಪ್ರತಿ ಶಾರದಾ ಮಹೋತ್ಸವ ಟೈಮ್ ಒಂದು ದಿವಸ ಸಾರ್ವಜನಿಕ ಅನ್ನದಾನವನ್ನು ಮಾಡ್ತೇವೆ. ಈ ಸಲ 2 ದಿವಸ ಮಾಡ್ತಾ ಇದ್ದೇವೆ. ಒಂದು ಶತಚಂಡಿಕಾಯಾಗ ದಿವಸ ಮತ್ತು ನಾವು ವರ್ಷ ಪ್ರತಿ ಮಾಡುವಂಥ ಮಹಾನವಮಿ ನಮ್ಮ ವಿಶೇಷ ಪೂಜೆ ದಿವಸ. ನಾವು ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಅವರ ನೆನಪಿಗೆ ನಮ್ಮ ಪೈಲ್ಮಾನ್ ಮೋತಿಪುತ್ರನ್ ಅಂತೇಳಿ ಅವರು ಮೊಗವೀರ ಸಮಾಜದಲ್ಲಿ ಆ ಕಾಲದಲ್ಲಿ 1948-50ರಲ್ಲಿ ಜನಪ್ರಿಯ ಒಂದು ಪೈಲ್ಮಾನ್ ಆಗಿದ್ದರು. ಅವರ ಒಂದು ನೆನಪಿಗೆ ಆ ಬೆಳ್ಳಿಯ ಕುಸ್ತಿ ಪಂದ್ಯಾವತ ಕೂಡ ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಹೇಳುವುದಾದರೆ ನಾವು ಸಮಸ್ತ ಹಿಂದೂ ಬಾಂಧವರು ಒಟ್ಟಿಗೆ ಸೇರಿ ಈ ಉತ್ಸವವನ್ನು ನಡೆಸ್ತಾ ಇದ್ದೇವೆ. ಆದ್ದರಿಂದ ತಾವೆಲ್ಲರೂ ಕೂಡ ತಾರೀಕು 1ರಿಂದ 5ರ ತಾರೀಕಿನವರೆಗೆ ನಮ್ಮ ಉತ್ಸವದಲ್ಲಿ ಭಾಗವಹಿಸಿಕೊಂಡು. ಪ್ರಧಾನ ಕಾರ್ಯಂತಿರು ಭರತ್ ಕುಮಾರ್ ಉಳ್ಳಾಲ, ಪಶುಪತಿ ಉಳ್ಳಾಲ, ಜಯಂತ್ ಉಳ್ಳಾಲ, ಚಂದ್ರಹಾಸ, ವಿಜಯ್ ಕುಮಾರ್, ಸುದೇಶ್ ಮರೋಲಿ ಸುದ್ದಿಕುಟುಡು ಇತ್ತೇರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಬೊಕ್ಕ ಸಾಕ್ಷರತಾ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿನ ಆಫೀಸ್ ಕುಡ್ಲ ತೆನ್ಕೈ ವಲಯ ಸರ್ಕಾರಿ ಪ್ರೌಢಶಾಲೆ ಮೂಡುಶೆಡ್ಡೆ ಕುಡ್ಲ ತೆನ್ಕೈ ಮುಕ್ಲಿನ ಒಟ್ಟು ಸೇರಿಕಿಡು ಗುರುಪುರ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ 2022 ಕಾರ್ಯಕ್ರಮ ಇಂಚಿಪ ಮೂಡುಶೆಡ್ಡೆ ಸರ್ಕಾರಿ ಪ್ರೌಢಶಾಲೆ ನಡತಂಡು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಬೊಕ್ಕ ಸಾಕ್ಷರತಾ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿನ ಆಫೀಸ್ ಕುಡ್ಲ ತೆನ್ಕೈ ವಲಯ ಸರ್ಕಾರಿ ಪ್ರೌಢಶಾಲೆ ಮೂಡುಶೆಡ್ಡೆ ಕುಡ್ಲ ತೆನ್ಕೈ ಮುಕ್ಲಿನ ಒಟ್ಟು ಸೇರಿಗಿಡು ಗುರುಪುರ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ 2022 ಕಾರ್ಯಕ್ರಮ ಇಂಚಿಪ ಮೂಡುಶೆಡ್ಡೆ ಸರ್ಕಾರಿ ಪ್ರೌಢಶಾಲೆ ನಡತಂಡು. ಪ್ರಭಾರ ಮುಖ್ಯ ಶಿಕ್ಷಕರು ಭಾಸ್ಕರ್ ಎದ್ಕೊಂಡಿರು ಶಾಲಾಭಿವೃದ್ಧಿ ಬೊಕ್ಕ ಮೀಲು ಉಸ್ತುವಾರಿ ಸಮಿತಿ ಗುರುಕಾರ್ಯರು ಜಯರಾಮ ಗುರುಕಾರ್ಮೇಡು ಮೂಡುಶೆಡ್ಡೆ ಗ್ರಾಮ ಪಂಚಾಯತ್ ಗುರುಕಾರ್ದಿ ಶ್ರೀಮತಿ ಜಯಶ್ರೀ ಗುರುಪುರ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ 2022 ಉದಿಪನ ಮಲ್ತಿರು. ಕುಡ್ಲತೆನ್ಕೈ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿ ಈಶ್ವರ್ ಕೆ ಸುರೂತ ಪಾತಿರ ಪಂಡದು ವಿಷಯ ದುಂಬುದಿಯರು ಉದಿಪನ ಮಲ್ತಿನ ಶ್ರೀಮತಿ ಜಯಶ್ರೀ ಕಾರ್ಯಕ್ರಮ ಉದ್ದೇಶಿತದು ಪಾತಿರ್ದು ಪ್ರತಿಭಾ ಕಾರಂಜಿ ಪಂತೋಡು ಪಾಲ್ತುನ್ನ ಮಾತಿರಲ್ಲ ಎಡ್ಡೆ ಬಯಕೇರು. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲದ ಅಭಿವೃದ್ಧಿ ಬೊಕ್ಕ ಮೇಲುಸ್ತುವಾರಿ ಸಮಿತಿದ ಗುರುಕಾರ್ಯರು ವಿನಾಯಕ ಅವ್ವೆ ಶಾಲದ ಪರ ವಿದ್ಯಾರ್ಥಿ ಸಂಘದ ಗುರುಕಾರ್ಯರು ಸತ್ಯವಾನ್ ಆಳ್ವ, ಗ್ರಾಮ ಪಂಚಾಯತ್ ದುಂಬದ ಗುರುಕಾರ್ಯರು ಉಮೇಶ್ ಕೆ ಇತ್ತದ ಒತ್ತು ಗುರುಕಾರ್ಯರು ಅನಿಲ್, ಗ್ರಾಮ ಪಂಚಾಯತ್ ಸದಸ್ಯದ ಬಬಿತಾ, ಸುಖೇಶ್, ಸುನೀಲ್, ಹರಿಪ್ರಸಾದ್, ಚಂದ್ರಶೇಖರ, ಲೋಕೇಶ್, ವೀರಪ್ಪ, ಬಿಆರ್ಪಿ ಲೈನ ಸವಿತಾ, ತಹಸೀನ್, ಆರಿಫ್, ಸಿಆರ್ಪಿ ಲೈನ ಪುಷ್ಪವತಿ, ಅನಿತಾ, ಶೀಲವತಿ, ಪ್ರೌಢಶಾಲೆ ಸಹ ಶಿಕ್ಷಕರ ಸಂಘ ಕುಡ್ಲತೆನ್ಕೈ ವಲಯದ ಗುರುಕಾರ್ದಿ ಶ್ರೀಮತಿ ಪ್ರಮೀಳಾ, ಪ್ರೌಢಶಾಲೆ ಮುಖ್ಯ ಶಿಕ್ಷಕರ ಸಂಘದ ಗುರುಕಾರ್ದಿ ಜಯವಂತಿ ಸೂನ್ಸ್ ಪಾಲ್ದೆ ತುಂಡಿರು. ಶಿಕ್ಷಕಿ ಶ್ರೀಮತಿ ಶಾರದಾ ಕಾರ್ಯಕ್ರಮ ಸುಧಾರಿಗೆ ಮಲ್ತಿರು. ಬಿಆರ್ಪಿ ನೋಡಲ್ ಅಧಿಕಾರಿ ಶ್ರೀಮತಿ ಜ್ಯೋತಿ ಸೊಲ್ಮೆ ಸಂದಾಯರು. ಪ್ರತಿಭಾ ಕಾರಂಜಿಡು ಬೇತೆ ಬೇತೆ ಪಂತುಲು ಅಟ್ಟಣೆ ಆದಿತ್ತಂಡು. ಕುಡ್ಲದ ಲಾಲ್ಬಾಗಡ್ ಉಪ್ಪುನ ಶ್ರೀರಾಮಕೃಷ್ಣ ವಿದ್ಯಾರ್ಥಿನಿ ಭವನಗೂ 75 ವರ್ಷ ಆದಿತ್ತು. ಅಮೃತ ಮಹೋತ್ಸವ ವರ್ಷಾಚರಣೆದ ಉದಿಪನ ಸೆಪ್ಟೆಂಬರ್ 24 ಕುಡ್ಲದ ಬನ್ಸ್ ಹಾಸ್ಟೆಲ್ ನಡಪೆರ ಉಂಡೊಂದು ಬಂಟೇರ್ನ ಯಾನೆ ನಾಡವೆರ್ನ ಮಾತೃ ಸಂಘದ ಗುರುಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿ ಪಂತೇರು. ಬಂಟೇರ್ನ ಯಾನೆ ನಾಡವೆರ್ನ ಮಾತೃ ಸಂಘದ ಗುರುಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿ ಬುಧವಾರ ಕುಡ್ಲಾಡು ಸುದ್ದಿ ಕುಟುಡು ಪಾತಿರ್ದು ಸಂಘದ ಅಂಗಸಂಸ್ಥೆ ಕುಡ್ಲದ ಲಾಲ್ಬಾಗಡ್ ಉಪ್ಪುನ ಶ್ರೀರಾಮಕೃಷ್ಣ ವಿದ್ಯಾರ್ಥಿನಿ ಭವನಗೂ 75 ವರ್ಷ ಆದಿತ್ತದೆ. ಅಮೃತ ಮಹೋತ್ಸವ ವರ್ಷಾಚರಣೆದ ಉದಿಪನ ಸೆಪ್ಟೆಂಬರ್ 24 ಕುಡ್ಲದ ಬನ್ಸ್ ಹಾಸ್ಟೆಲ್ ನಡಪೆರ ಉಂಡೊಂದು ಪಂಡೇರು. ಅಮೃತ ಮಹೋತ್ಸವಲ್ಲೇ ಕೊಡು 1 ವರ್ಷ ಇಡೀ ತರಾವರಿ ಕಾರ್ಯಕ್ರಮ ಆದಿದಿತ್ತದು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಬೊಕ್ಕ ರಾಜ್ಯಸಭಾ ಸದಸ್ಯರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಕಾರ್ಯಕ್ರಮಗಳಿಗೆ ಚಾಲನೆ ಕೊರ್ಪೆರು. ಸೆಪ್ಟೆಂಬರ್ 23 ನಡಪೆರೇತನ ವಿಶ್ವ ಬಂಟೇರ್ನ ಮಾಹಿತಿ ಕೋಶಗೂ ಚಾಲನೆ ಕೊರ್ಪನ ಕಾರ್ಯಕ್ರಮನು ದುಂಬುಕೋನತನೊಂದು ಆರ್ಪಂಡೇರು. ಯಾವುದೇ ಜಾತಿ ಮತ ಭೇದವಿಲ್ಲದೆ ಇಲ್ಲಿ ಬಾಯ್ಸ್ ಹಾಸ್ಟೆಲ್ನಲ್ಲಿ ಮತ್ತು ಅಲ್ಲಿ ಹುಡುಗಿಯರ ಹಾಸ್ಟೆಲ್ನಲ್ಲಿ ಎಲ್ಲರಿಗೂ
ಒಂದು ವಸತಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ವಿದ್ಯೆ ಉದ್ಯೋಗ ಎರಡಕ್ಕೂ ಒಂದು ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ನಮ್ಮ ಹಿರಿಯರು ಒಂದು ಮಹತ್ ಕಾರ್ಯವನ್ನು ಮಾಡಿದ್ದಾರೆ. ಆ ಕಾರ್ಯವನ್ನು ನಮಗೆ ಮಾಡಲು ಸಾಧ್ಯವಿಲ್ಲದಿದ್ದರೂ ನಮ್ಮ ಮುಂದಿನ ಜನಾಂಗಕ್ಕೆ ಒಂದು ಪ್ರೇರಣೆಯಾಗಬೇಕು. ಆ ಹಾಸ್ಟೆಲ್ಗೆ ರಾಮಕೃಷ್ಣ ವಿದ್ಯಾರ್ಥಿ ಬರೋಕ್ಕೆ 75 ವರ್ಷ ತುಂಬಿತು. ಈ 75 ವರ್ಷಗಳ ಸವಿನೆನಪಿಗಾಗಿ ಒಂದು ಅಮೃತೋತ್ಸವವನ್ನು ಆಚರಿಸಬೇಕು. ಇದನ್ನು ಎಲ್ಲರೂ ಸಂಭ್ರಮಿಸಬೇಕು. ಹಿರಿಯರ ಒಂದು ನೆನಪನ್ನು ನಾವು ಅಲ್ಲಿ ಸ್ಮರಣೆ ಮಾಡಬೇಕು. ಮುಂದಿನ ಜನಾಂಗಕ್ಕೆ ಇಂಥ ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಮಾಡಲು ಪ್ರೇರಣೆಯಾಗಬೇಕೆಂಬ ಸದುದ್ದೇಶದಿಂದ ನಾವು ಬರುವ 24ನೇ ತಾರೀಕು ಶನಿವಾರ ಅಮೃತೋತ್ಸವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇನೆ. ಅಮೃತೋತ್ಸವ ಸಮಿತಿಯ ಗುರುಕಾರ್ಯರು ವೀಣಾ ಶೆಟ್ಟಿ ಪಾತಿರ್ದು ಶ್ರೀರಾಮಕೃಷ್ಣ ವಿದ್ಯಾರ್ಥಿನಿ ನಿಲಯದ ಅಮೃತ ಮಹೋತ್ಸವ ಬಜ್ಜಿ ಪುದರ್ಗ ಮಾತ್ರ ಒಂಜಿ ಗೌಜಿ ಆದು ಮುಗಿದು ಪೋಯರ ಬಲ್ಲಿಂದು ಕೆಲವು ರಚನಾತ್ಮಕ ಕಾರ್ಯಕ್ರಮಗಳನ್ನು ದಿವಂದುಂಡು. ಬಂಟ ಮಹಿಳಾ ಸೌಹಾರ್ದ ಸಹಕಾರಿ ಸಂಘದ ತಾಪನೆ, ವರ್ಷ ಇಡೀ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳು, ಮಹಿಳಾ ಸ್ವಸಹಾಯ ಸಂಘಗಳಿನ ತಾಪನೆ, ವಿದ್ಯಾರ್ಥಿನಿ ಭವನದ ಮುಖ್ಯ ದ್ವಾರ ಬೊಕ ಬಸ್ ಸ್ಟ್ಯಾಂಡ್ ಕಟ್ಟುನ ಇಂಚಿತಿ ಯೋಜನೆಯನ್ನು ಪಾಡೊಂದುಂಡು. ರಾಜ್ಯ ಸರ್ಕಾರದ ಅಪರ ಮುಖ್ಯ ಕಾರ್ಯಂತಿರು ಶಾಲಿನಿ ರಜನೀಶ್ ಗೋಯಲ್, ತೇಜಸ್ವಿನಿ ಅನಂತಕುಮಾರ್, ಸುಜಾತ ಶೆಟ್ಟಿ, ಸದಾಶಿವ ಶೆಟ್ಟಿ ಕನ್ಯಾನ, ಡಾಕ್ಟರ್ ಪದ್ಮಶ್ರೀ ಆರ್ ಶೆಟ್ಟಿ ಇಂಚ ಬಿನ್ನಿರು ಪಾಲ್ದೆ ತಂದು ಬೇತೆ ಬೇತೆ ಯೋಜನೆಯನ್ನು ಉದಿಪನ ಮಲ್ಪುವಿருந்து ಪಂಡಿರು. ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು, ಇವರು ರಾಜ್ಯಸಭಾ ಸದಸ್ಯರು ಕೂಡ ಹೌದು, ಇವರು ನಡೆಸಿಕೊಡಲಿದ್ದಾರೆ. ಜೊತೆಗೆ ಈ ನಾನು ಹೇಳಿದೆ ಬಂಟ ಮಹಿಳಾ ಸೌಹಾರ್ದ ಸಹಕಾರಿ ಸಂಘ ಇದರ ಉದ್ಘಾಟನೆಯನ್ನು ಶ್ರೀಮತಿ ಶಾಲಿನಿ ರಜನೀಶ್ ಗೋಯಲ್, ಇವರು ಮಂಗಳೂರಲ್ಲಿ ಒಂದು ಅಧಿಕಾರಿಯಾಗಿ ಇದ್ದವರು. ಪ್ರಸ್ತುತ ಇವರು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಅಪರ ಮುಖ್ಯ ಕಾರ್ಯದರ್ಶಿಯಾಗಿ ಯೋಜನೆ ಮತ್ತು ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ನಮ್ಮ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಬೆಂಗಳೂರಿನಲ್ಲಿ ಅದಮ್ಯ ಚೇತನ ಫೌಂಡೇಶನ್ ಎನ್ನುವ ಒಂದು ಸಂಸ್ಥೆಯನ್ನು ನಡೆಸುತ್ತಿರುವ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಇವರು ನಡೆಸಿಕೊಳ್ಳಲಿದ್ದಾರೆ. ಸ್ತ್ರೀ ಸಶಕ್ತೀಕರಣ ಯೋಜನೆಗಳ ಉದ್ಘಾಟನೆಯನ್ನು ಶ್ರೀಮತಿ ಸುಜಾತ ಶೆಟ್ಟಿ ಶೆಟ್ಟಿ ಮತ್ತು ಶ್ರೀ ಸದಾಶಿವ ಶೆಟ್ಟಿ ಕಲ್ಯಾಣ ಹೇರಮ್ಮ ಇಂಡಸ್ಟ್ರೀಸ್ ಮುಂಬೈ ಇವರು ನಡೆಸಿಕೊಳ್ಳಲಿದ್ದಾರೆ. ಬಂಟಿರ್ನ ಯಾನೆ ನಾಡವೇರ್ನ ಮಾತೃ ಸಂಘದ ಕಾರ್ಯಂತಿರು ಗೋಪಾಲ ಶೆಟ್ಟಿ, ವಿದ್ಯಾರ್ಥಿನಿ ಭವನದ ಕಾರ್ಯಂತಿರು ಶಾರಿಕಾ ಭಂಡಾರಿ ಸುದ್ದಿಕೂಟುಡಿತ್ತೇರು. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆತಿನ ಸಂಸ್ಥೆ ಉಳ್ಳಾಲ ಮೊಗವೀರಪಟ್ಟಣದ ಮಾರುತಿ ಯುವಕ ಮಂಡಲ ಬೊಕ್ಕ ಮಾರುತಿ ಕ್ರಿಕೆಟರ್ಸ್ ದ ನಿಲೆಟ್ ಪ್ರತಿಭಾ ಪುರಸ್ಕಾರ ಸಮ್ಮಾನ, ಮಾರುತಿ ಸಾಧಕ ಪ್ರಶಸ್ತಿ ಕೊರ್ಪುನ ಬೊಕ್ಕ ಮರ್ಯಾದೆ ಪಣವ ಕೊರ್ಪುನ ಲೇಸು ಉಳ್ಳಾಲದ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆದ ಮಾರುತಿ ವೇದಿಕೆ ನಡೆತ್ತದೆ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆತಿನ ಸಂಸ್ಥೆ ಉಳ್ಳಾಲ ಮೊಗವೀರಪಟ್ಟಣದ ಮಾರುತಿ ಯುವಕ ಮಂಡಲ ಬೊಕ್ಕ ಮಾರುತಿ ಕ್ರಿಕೆಟರ್ಸ್ ದ ನಿಲೆಟ್ ಪ್ರತಿಭಾ ಪುರಸ್ಕಾರ ಸಮ್ಮಾನ, ಮಾರುತಿ ಸಾಧಕ ಪ್ರಶಸ್ತಿ ಕೊರ್ಪುನ ಬೊಕ್ಕ ಮರ್ಯಾದೆ ಪಣವು ಕೊರ್ಪುನ ಲೀಸ್ ಉಳ್ಳಾಲದ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆದ ಮಾರುತಿ ವೇದಿಕೆ ನಡೆತಂಡು. ದುಂಬುದ ಸೈನಿಕರು ಸುನಿಲ್ ಕುಮಾರ್ ಮೋರ್ಗನ್ಸ್ ಗೇಟ್, ಸಮಾಜ ಸೇವಾ ಕಾರ್ಯಕರ್ತರು ರವಿ ಕಟಪಾಡಿ, ಎಡ್ಡೆ ಬರವು ಕಲ್ಪವನ ಪ್ರಶಸ್ತಿ ಪಡೆಯಿನ ಬಿಎಂ ಶಾಲೆ ಮುಖ್ಯ ಟೀಚರ್ ಜಯವಂತಿ ಸೋನ್ಸ್, ಒಲಿಂಪಿಕ್ಸ್ ಯೂನಿಫೈಡ್ ಫುಟ್ಬಾಲ್ ಗೊಬ್ಬದ ಲಿಖಿತ ಹರೀಶ್ ಪುತ್ರನ್, ಡಾಕ್ಟರೇಟ್ ಪದವಿ ಮುಗಿತನ ಡಾಕ್ಟರ್ ಸುಮನಾ ಸುಧಾಕರ್ ಬೋಳಾರ, ಡಾಕ್ಟರ್ ರೇಷ್ಮಾ ಪ್ರಶಾಂತ್ ಉಳ್ಳಾಲ ಮುಕ್ಲಿಗೆ ಮಾರುತಿ ಸಾಧಕ ಪ್ರಶಸ್ತಿ ಕುರಿತು ಸಮ್ಮಾನದ ಮರ್ಯಾದೆ ಮಲ್ತಂಡರು. ಬರವು ಕಲ್ಪನಾ ಬಿರ್ಸೇರ್ ಜೋಗ್ಲೆಗೆ ಸಮ್ಮಾನದ ಮರ್ಯಾದೆ ಮಲ್ತಿರು. ದುಂಬುದ ಮೇಯರ್ ಪ್ರೇಮಾನಂದ ಶೆಟ್ಟಿ ಗುರುಕಾರ್ಮೆ ವಹಿಸಿದ್ದಿತ್ತೇರು. ನವಮಂಗಳೂರು ಬಂದರದ ಟ್ರಸ್ಟಿ ಭರತ್ ಕುಮಾರ್ ಎರ್ಮಲ್, ಟ್ರಾಲ್ ಬೋಟ್ ಯೂನಿಯನ್ ಗುರುಕಾರ ಚೇತನ್ ಬೆಂಗರೆ, ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರಿರು ವಸಂತ್ ಅಮೀನ್ ಗುರಿಕಾರ, ಉಳ್ಳಾಲ ನಗರಸಭಾ ಒತ್ತು ಗುರುಕಾರ್ಯರು ಆಯುಬ್ ಮಂಚಿಲ, ಉಳ್ಳಾಲ ಮೊಗವೀರ ಸಂಘದ ದುಂಬುದ ಗುರುಕಾರ್ಯರು ಸದಾನಂದ ಬಂಗೇರ, ಉಳ್ಳಾಲ ಶ್ರೀ ವೀರಮಾರುತಿ ವ್ಯಾಯಾಮ ಶಾರದ ಗುರುಕಾರ್ಯರು ಯಶವಂತ ಅಮೀನ್ ಪಾಲ್ ಮಲ್ಲ ಬಿನ್ನೆರಾದು ಪಾಲ್ದೆ ತೊಂಡೇರು. ಮಾರುತಿ ಯುವಕ ಮಂಡಲ ಬೊಕ್ಕ ಮಾರುತಿ ಕ್ರಿಕೆಟರ್ಸ್ ಗುರುಕಾರ್ಯರು ವರದರಾಜ್ ಬಂಗೇರ, ಪ್ರಧಾನ ಕಾರ್ಯಂತಿರು ಕಪಿಲ್ ಬಂಗೇರ ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಪ್ರಶಾಂತ್ ಬಂಗೇರ, ಮರ್ಯಾದೆ ಗುರುಕಾರ್ಯರು ಸುಧೀರ್ ಅಮೀನ್, ವಸಂತ ಸಾಲ್ಯನ್, ವಾಸುದೇವ ರಾವ್ ಪಾಲ್ದೆ ತೊಂಡೇರು.
ಅಂಚೆಲ್ಲ ಮುಖ್ಯ ಪ್ರಾಣ ಹನುಮಂತ ಆಯ್ಕೆಯಿಂದ ನಮ್ಮ ಚೇತನ ಜನ ಮಾತಾಡ್ಕೊಂಡು ಅಂಚಿತ್ತನವಾಗಿ ಆಕರ್ಷಣವಾದ ಚಿತ್ರವಾಗಿ ಕುದುರನ್ನು ಈ ಸಂಸ್ಥೆಗೆ ದೀತಾರೆ ಜವಾಹರ ಮಾರುದೇವರ ಕರವೇ ಈ ಸಂಸ್ಥೆಗೆ ಮುಂದೆ ಬಂದು ಖಂಡಿತ ಹೊರಗಡೆ ಮಾತಾಡೋದು ಏನಿಲ್ಲ ಅವನೇ ಮಾಡೋದು ಸರಿ ಆಗಿ ದಯಪನಾಗ ಇನ್ನೊಂದು ಕಾರ್ಯಕ್ರಮ ಹಲವಾರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ಅವರು ಎರಡು ಕ್ಯಾನ್ ಎರಡು ಬೇಡ ಅಂದರೆ ತನ್ನ ಸ್ವಂತ ಕಾಸನ್ನು ಖರ್ಚು ಮಾಡಿದ್ವಿ ಮಕ್ಕಳಿಗೆ ಒಂದು ವ್ಯವಸ್ಥೆ ಮಾಡ್ತೀವಿ ಸಾಧಕರಿಗೆ ಚಿತ್ರವನ್ನು ಕೆಲವು ರಾಜ್ಯ ಮಾತ್ರ ಸ್ಕೋರ್ ಮಾತ್ರ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿ ಕೊಡ್ಬೇಕು ನಾನು ಅದು ಬಹಳ ಸಂತೋಷ ವಿಚಾರ ಒಂದು ಈ ವರ್ಷ ಮಾತಾಡ್ತೀನಿ ನೀವು ದುಂಬು ನಾನು 25 ವರ್ಷ ದುಂಬು ಕಾರ್ಯಕ್ರಮ ತೋತು ಕಾರ್ಯಕ್ರಮ ಬಂದಿದ್ದರೆ ಯಾವುದೇ ಒಂದು ಸಾಧಕರು ತನ್ನದೇ ಒಂದು ಪರಿಶ್ರಮದಿಂದ ಅವರು ಸಾಧನೆ ಮಾಡಿ ಮುಂದೆ ಬಂದಿರ್ತಾರೆ. ಆದರೆ ಮತ್ತೆ ಅವರಿಗೆ ಒಂದು ಆತ್ಮಸ್ಥೈರ್ಯ ಇರ್ಬೋದು, ಮತ್ತೆ ಸಾಮಾಜಿಕ ಒಂದು ಜವಾಬ್ದಾರಿಯನ್ನು ಕಲ್ಪಿಸುವಂತಹ ಒಂದು ಕಾರ್ಯಕ್ರಮ ಇದು ತಪ್ಪಾಗಲಿಲ್ಲ. ಹಾಗಾಗಿ ತಾವು ಯುವಕ ಮಂಡಲದವರು ಈ ಎಲ್ಲ ಸಾಧಕರಿಗೆ ತಮ್ಮ ವೈಯಕ್ತಿಕ ಸಾಧನೆಗಳ ಜೊತೆಗೆ ಬೆಳ್ಳರಿದ ಮಸೂದ್ ಬುಕ ಸುರತ್ಕಲ್ದ ಫಾಜೀರ್ ಕಿರ್ನ ಕೇಸಿನ ಪಕ್ಷಭೇದದ ಅಂತೆ ತನಿಖೆ ನಡಪಾಯರೆ ಒತ್ತಾಯ ಮಲ್ತದು ಸೆಪ್ಟೆಂಬರ್ 23 ಬಯ್ಯಗ್ ಬೆಳ್ತಂಗಡಿ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ಸಭೆಯನ್ನು ನಡಪಾವಣೆಂದು ವಕೀಲರು ನವಾಜ್ ಶರೀಫ್ ಕಕ್ಕಿಂಜೆ ಪಂತೇರು. ವಕೀಲರು ನವಾಜ್ ಶರೀಫ್ ಕಕ್ಕಿಂಜೆ ಸುದ್ದಿಕೂಟುಡು ಪಾತಿರದು ಬೆಳ್ಳರಿದ ಮಸೂದ್ ಬುಕ ಸುರತ್ಕಲ್ದ ಫಾಜಿಲ್ ಕೆರ್ನ ಕೇಸ್ಲೈನು ಪಕ್ಷಭೇದದ ಅಂತೆ ತನಿಖೆ ನಡಪಾಯರ ಒತ್ತಾಯ ಮಲ್ತದು ಬೊಕ ಇಸ್ಲಾಂ ಧರ್ಮದ ಬಗೆಟ್ ಅವಲವಲು ಪೊಕ್ಕಡೆ ಅಪಪ್ರಚಾರ ಮಲ್ತೊಂದು ಧಾರ್ಮಿಕ ನೈತಿಕ ವಿಚಾರೊಳಿನ ಕಲ್ಪವನ ಮದರಸೊಲಿನ ಬಗೆಟ್ ಒಟ್ರಾಸಿ ದೂರನ ಉಂತೋಡು ಪಂಪನ ಉದ್ದೇಶಡು ಸೆಪ್ಟೆಂಬರ್ 23 ಬೈಯಗ್ ಬೆಳ್ತಂಗಡಿ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನಾ ಸಭೆಯನ್ನು ನಡಪಾಂಡು ಒಂದೇನು ಬೆಳ್ತಂಗಡಿ ತಾಲೂಕದ ಮುಸ್ಲಿಂ ಸಂಘಟನೆಯ ಒಟ್ಟು ಸೇರಿಗೆಡು ಅಟ್ಟಣೆ ಮಲ್ತದನ್ನು ಪಂಡಿರು. ಪ್ರವೀಣ್ ಕೇಸ್ನು NIA ತನಿಖೆಗೆ ಕೊರ್ನಂಚನೆ ಮಸೂದ್ ಬುಕ್ಕ ಫಾಜಿಲ್ ಕೇಸ್ನ NIAಗೆ ಕೊರಡು ಕೆರ್ನಾಕ್ಲೆಗೆ ಸಹಾಯ ಕೊರ್ನಾಕ್ಲೆನ ಬಗೆಟ್ ಸರಿಯಾಯಿನ ತನಿಖೆ ನಡಪಾದು ಒಂದತೆ ಪಿರವುದ ಕುತಂತ್ರನು ಪಿದೈಕ ನೋಡು ದುಂಬುದ ನ್ಯಾಯಾಧೀಶರನ ದುಂಬಾಳ್ತಿರ ತನಿಖೆ ನಡಪಾವಡು ಮಸೂದ್ ಬುಕ್ಕ ಫಾಜಿಲೇರ್ನ ಕುಟುಂಬೋಲೆಗಳ ಸರ್ಕಾರದ ನಿಲ್ಲಿಟ್ಟು 27 ಲಕ್ಷ ರೂಪಾಯಿ ದಂಚ ಪರಿಹಾರ ಕೊರಿಯರ ಕ್ರಮ ಆದಿತ್ತು ನೋಡುವುದು ನವಾಜ್ ಶರೀಫ್ ಕಕ್ಕಿಂಜೆ ಒತ್ತಾಯ ಮಲ್ತೇರು. ಪ್ರತಿ ಒಂದು ಸಂದರ್ಭದಲ್ಲಿಯೂ ಕೂಡ ಸರ್ಕಾರ ಕೊಲೆಗಳನ್ನು ವಿಜೃಂಭಿಸುವಂಥದ್ದು, ತಾರತಮ್ಯ ನೀತಿಯಲ್ಲಿ ನೋಡುವಂಥದ್ದು ಪ್ರಜಾಪ್ರಭುತ್ವ ದೇಶಕ್ಕೆ ಅಪಾಯವನ್ನು ಉಂಟು ಮಾಡ್ತದೆ ಅಂತ ಹೇಳಿ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಿಕ್ಕೆ ಇನ್ನೊಂದು ಕಾರಣವೂ ಕೂಡ ಆಗಿದೆ. ಈ ನಿಟ್ಟಿನಲ್ಲಿ 3 ಕೊಲೆಗಳನ್ನು ಸಮಾನ ದೃಷ್ಟಿಯಲ್ಲಿ ನೋಡದೆ ಒಂದು ಕಣ್ಣಿಗೆ ಬೆಣ್ಣೆ ಮತ್ತು ಸುಣ್ಣವನ್ನು ಬಳಿಯುವಂತಹ ಕೆಲಸ ಸರ್ಕಾರದಿಂದ ಆಗಿದೆ. ಹಾಗೆ ಸಚಿವರುಗಳು ಮತ್ತು ಏನು ಮಿನಿಸ್ಟರ್ಗಳಿದ್ದಾರೆ, MP MLAಗಳಿದ್ದಾರೆ, ಅವರು ಪದೇ ಪದೇ ಇಸ್ಲಾಂ ಧರ್ಮದ ಆಚಾರ ವಿಚಾರಗಳಲ್ಲಿ ಮೂಗು ತೂರಿಸಿ ಹೇಳಿಕೆಯನ್ನು ಕೊಟ್ಟು ಚುನಾವಣೆ ಸಂದರ್ಭದಲ್ಲಿ ಮತವನ್ನು ಪಡೀಲಿಕ್ಕೆ ಅಥವಾ ಒಡೆದು ಆಳುವಂತಹ ನೀತಿಯನ್ನು ಅನುಸರಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಇದು ಮುಂದಿನ ಕಾಲಘಟ್ಟದಲ್ಲಿ ಹೀಗೆ ಮುಂದುವರೆದರೆ ಈ ಸಮಾಜ ಸುಭದ್ರವಾದ ಈ ಶಾಂತಿಯುತ ಸಮಾಜಕ್ಕೆ ಧಕ್ಕೆ ಉಂಟಾಗಲಿಕ್ಕಿದೆ ಅಂತ ಹೇಳಿ ಕೂಡ ಈ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ಳಲಿಕ್ಕೆ ಉದ್ದೇಶವಾಗಿರ್ತದೆ. ಮುಸ್ಲಿಂ ಸಂಘಟನೆಯ ಒಕ್ಕೂಟದ ಗುರ್ಕಾರ್ಯರು ನಜೀರ್ ಬೆಳ್ತಂಗಡಿ, ಅಬ್ದುಲ್ ರಜಕ್ ಕನ್ನಡಿಕಟ್ಟೆ, KS ಅಬ್ದುಲ್ಲಾ ಕರಾಯ, ತಲಹತ್ MG, ಉಸ್ಮಾನ್ ಶಾಫಿ ಬುಕ ಉಮರ್ ಗುರುವಾಯಿನಕೆರೆ ಸುದ್ದಿಕುಟುಡಿತೀರು. ಒಡಿಪು ಜಿಲ್ಲೆ ಕಾಪು ತಾಲೂಕದ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ಮಾರ್ನೆಮಿದ ಉಚ್ಚೆಯ ವರ್ಷಲ ನಡೆದುನಿಂತಿದೆ. ದೇವಸ್ಥಾನ ಪಿರಕಟ್ಟದು ಸಂಪ್ರದಾಯದ ಹೊಸ ರೂಪ ಪಡೆಯಬುಕ ಈ ವರ್ಷದ್ದು ದಸರಾ ಉಚ್ಚೆಯ ಶುರು ಮಲ್ತೊಂದುಲ್ಲೇರು. ಇತ್ತೆ ಆ ಬಗೆಟ್ ಒಂಜಿ ವರದಿ. ಉಡುಪು ಜಿಲ್ಲೆ ಕಾಪು ತಾಲೂಕದ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ಮಾರ್ನೆಮಿದ ಉಚ್ಚೆಯ ವರ್ಷ ನಡೆತೊಂದಿತ್ತು. ದೇವಸ್ಥಾನನು ಪಿರಕಟ್ಟದು ಸಂಪ್ರದಾಯದ ಹೊಸ ರೂಪ ಪಡೆಯಬೊಕ್ಕ ಈ ವರ್ಷದ್ದು ದಸರಾ ಉಚ್ಚೆಯ ಶುರು ಮಲ್ತೊಂದುಲ್ಲೇರು. ಮೊಗವೀರ ನಾಯಕರು Dr. G. ಶಂಕರ್ ದುಂಬಾಳ್ತಿಡು ಉಚ್ಚಿಲ ದಸರಾಗೂ ಸಜ್ಜಾವಂದುಂಡು. ನವ ದುರ್ಗೆಯರು ಬೊಕ್ಕ ಬರವುದಪ್ಪೆ ಸರಸ್ವತಿನ ಆರಾಧನೆ ನಡಪೆರೆಯುತ್ತದೆ ಮೂರ್ತಿಲು ತಯಾರಾವಂದುಂಡು. ನವದುರ್ಗೆಯರು ಶಾರದೆ ಓಲೆಗ ಆಯರೆ ಮಂಟಪ ತಯಾರಾದಂಡು. ಉಚ್ಚಿಲ ಪಡ್ಡೆದ್ರ ಹೆಜಮಾಡಿ ಟೋಲ್ ಗೇಟ್ ಪಡ್ಡೆದ್ರ ಕೊಪ್ಪಲಂಗಡಿ ತಿರ್ಗಸಮುಟ್ಟ ಶೋಭಾಯಾತ್ರೆ ನಡಪೆರೆಯುತ್ತದೆ. ಪಿಲಿಯೇಸ ಭಜನೆ ಕೂಟ ಸೇರಿದ 25 ಹೆಚ್ಚ ಟ್ಯಾಬ್ಲೋ ಪಾಲ್ದೆ ತುನ್ವ
ಕೊಪ್ಪಲಂಗಡಿದ ಕಾಪು ಬೀಚ್ ಮುಟ್ಟ 4 ಕಿಲೋಮೀಟರ್ ನಡತೊಂದು ಮೆರವಣಿಗೆ ಪೋದು ಕಾಶಿದ ಗಂಗಾರತಿ ಮಾದರಿಡು 10 ಮಾಮಲ್ಲ ಗಂಗಾರತಿ ಮಹಾಮಂಗಳಾರತಿ ನಡಪೆರೆ ಉಂಡು. ಐದು ಬೊಕ ಕರೆಂಟ್ ಬೋಲ್ಪುಡು ಸಿಂಗಾರ ಆಯ್ನ ಮೀನುಗಾರಿಕೆದ ಯಂತ್ರ ಓಡುಡು ಕೊನೋದು ಮೂರ್ತಿಲೇನು ಕಡಲಿಗೆ ಬಿಡ್ಪೇರು. ಸೆಪ್ಟೆಂಬರ್ 26 ಅಕ್ಟೋಬರ್ 5 ಮುಟ್ಟ ನಡಪಣ ಮಾರ್ನೆಮೆ ಉಚ್ಚೇನು ಉಚ್ಚಿಲ ದಸರಾ 2022 ಆದ ಆಚರಣೆ ಮಲ್ಪೆರೆ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ನಿರ್ಧಾರ ಮಲ್ಸದನಂದು ಡಾಕ್ಟರ್ ಜಿ ಶಂಕರ್ ಮಾಧ್ಯಮಗೂ ತಿರುಪಾದಿರು. ಮೈಸೂರು ದಸರಾ ಇರ್ಬೋದು, ಮಂಗಳೂರು ಇರ್ಬೋದು, ಕೊಡಗು ಇರ್ಬೋದು, ಹಾಗೆ ಉಚ್ಚಿಲದಲ್ಲಿ ಕೂಡ ಈ ತಾಯಿಯ ಕ್ಷೇತ್ರವನ್ನು ಇನ್ನಷ್ಟು ಬೆಳಗಲಿಕ್ಕೆ ಇಲ್ಲಿ ಕೂಡ ದಿನಾಂಕ 26ರಿಂದ 5ರವರೆಗೆ ಅಕ್ಟೋಬರ್ 5ರವರೆಗೆ ಎಲ್ಲ ಚಂಡಿಕಾ ಹೋಮ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳು, ಹಾಗೆ ಕಾಪು ದೀಪಸ್ತಂಭದಲ್ಲಿ ಜಲಸ್ತಂಭನ ಮಾಡುವ ಒಂದು ಕಾರ್ಯಕ್ರಮಗಳ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಒಂದು 3 ಕೋಟಿಯ ವೆಚ್ಚದ ಒಂದು ಕಾರ್ಯಕ್ರಮ ಇದು. ಮಂಗಳೂರು ದಕ್ಷಿಣ ವಲಯ ನಮ್ಮ ಮಗುವೀರರ ಮೀನುಗಾರರ ಒಂದು ವಲಯವನ್ನು ಮಾಡಿಕೊಂಡು, ಹಾಗೆ ಉತ್ತರ ವಲಯ ಮಲ್ಪೆ ಮತ್ತು ಸಂಗೊಳ್ಳಿ ವಲಯಗೆ ಶಿರೂರು ತನಕ ಅವರಿಗೂ ಕೂಡ ಅವರೆಲ್ಲರೂ ಇದಕ್ಕೆ ಧನ ಸಹಾಯ ಮಾಡುವ ಒಂದು ಭರವಸೆಯನ್ನು ನಾವು ಇಟ್ಕೊಂಡು ಸರ್ಕಾರದಿಂದ ಕೂಡ ಇದಕ್ಕೆ ಒಂದು ಗರಿಷ್ಠ ಮೊತ್ತವನ್ನು ಕೊಡ್ತೀವಂಥ ಒಂದು ಭರವಸೆಯನ್ನು ಕೂಡ ಮಾನ್ಯ ಸುನೀಲ್ ಕುಮಾರ್ ಅವರು ನೀಡಿದ್ದಾರೆ. ಮೆರವಣಿಗೆಯನ್ನು ಮೂಳೂರಿನಿಂದ ಕೊಪ್ಪಲಂಗಡಿಯಲ್ಲಿ ನಮ್ಮ ನಡೆದುಕೊಂಡು ನಮ್ಮೆಲ್ಲ ಭಕ್ತಾದಿಗಳ ಒಂದು ಸಹಕಾರದಿಂದ ಅದನ್ನು ದೀಪಸ್ತಂಭದವರೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಕೂಡ ಒಂದು ನಮ್ಮ ಒಂದು ಮ್ಯೂಸಿಕಲ್ ನೈಟ್ ಸಂಗೀತ ಕಾರ್ಯಕ್ರಮ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಮೊಗವೀರ ಮಹಾಜನ ಸಂಘದ ಗುರುಕಾರ್ಯರು ಜೆಸಿ ಕೋಟ್ಯನ್ ಬೆಳ್ಳಂಪಳ್ಳಿ ಪಾತಿರ್ದು ದೇವಸ್ಥಾನದ ಕೈತಲು 1 ಕೋಟಿ 7 ಲಕ್ಷ ರೂಪಾಯಿ ಖರ್ಚಿಡು ಶ್ರೀಮತಿ ಶಾಲಿನಿ ಡಾಕ್ಟರ್ ಜಿ ಶಂಕರ್ ಸಭಾಂಗಣ ಸೆಪ್ಟೆಂಬರ್ 26 ಲೋಕಾರ್ಪಣೆ ಆಪುಡು ಅವರು ನವದುರ್ಗೆ ಬೊಕ ಶಾರದಿನ ಪ್ರತಿಷ್ಠೆ ಮಲ್ಪೊಂದು ಪಂಡಿರು. ಬರ್ಪಿನ 25ನೇ ತಾರೀಕುದನಿ ಶುರುವಾದ 5 ತಾರೀಕು ಮುಟ್ಟ ಅಕ್ಟೋಬರ್ 5 ತಾರೀಕು ಮುಟ್ಟ ನಡಪುನಂಚಿನ ಉಚ್ಚಿಲ ದಸರಾ ಕಾರ್ಯಕ್ರಮದ ಪ್ರತಿ ಒಂಜಿ ಜನಲ ಈ ಒಂಜಿ ಕಾರ್ಯಕ್ರಮಕ್ಕೆ ಬರೋಡು ದಿನನಿತ್ಯ ಚಂಡಿಕಾ ಹೋಮಲು ನಡಪೆರಂಡು ರಡ್ಡು ಮಂಟಪ ಪಾಡ್ದು ರಡ್ಡು ಮಂಟಪೋಡು ಯಾಗ ಮಂಟಪೋಡು ಈ ಒಂಜಿ ಚಂಡಿಕಾ ಯಾಗ ನಡಪುಡ್ರೆಂಡು ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಉಂಡು. ಅಂಚೆನೆ ಪ್ರತಿದಿನ ಕಾಂಡೆ 10 ಗಂಟೆ ಹಿಡಿದು ಬಯದನ 4 ಗಂಟೆ ಮುಟ್ಟ ಬೇತೆ ತಂಡದ ಭಜನಾ ಕಾರ್ಯಕ್ರಮಗಳೆಲ್ಲ 4 ಗಂಟೆ ಹಿಡಿದು 5 ಗಂಟೆ ಹಿಡಿದು 6 ಗಂಟೆ ಮುಟ್ಟ ಸುಮಂಗಲೇರನ 1000 ಜನ ಸುಮಂಗಲೇರನ ಕುಂಕುಮಾರ್ಚನೆ ಕಾರ್ಯಕ್ರಮ ಉಂಡು. ಅಂಚನೆ 6 ಗಂಟೆ ಹಿಡಿದು ಸಾಧಾರಣ 8:15 ಹಿಡಿದು 1 ಗಂಟೆ ಮುಟ್ಟ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಪಾಡು, ಭರತನಾಟ್ಯ ಇಪ್ಪಾಡು, ಅಂಚನೆ ಜಾನಪದ ನೃತ್ಯ ಇಪ್ಪಾಡು. ಅಂಚಿನ ಪ್ರತಿ ದಿನಲ ನಡಪುಡ್ರೆ ಉಂಡು. ಈ ಒಂಜಿ ಬಯದನ ಆಯ್ಬೊಕ್ಕ ಬಯದನ ಇಸ್ಕಾನ್ದಾಗಲು ಮೂಲು ರೆಡಿ ಮಲ್ತುಕೋರಿನ ಅಂಚಿನ ಪ್ರಸಾದ ವಿತರಣೆ ಕಾರ್ಯಕ್ರಮಲುಂಡು. ಪೂರ ಕಾರ್ಯಕ್ರಮಗಳ ಶ್ರೀ ಕ್ಷೇತ್ರ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿನ ಭತ್ತದ ಮಹಾಲಕ್ಷ್ಮಿನ ಕಪ್ಪಕ್ಕು ಪಾತ್ರ ರೋಡು ಬಂದು ಯಾನು ಪ್ರತಿ ವರಿಡ್ಲ ಕೇನೊಂಬೆ. ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರು ವಾಸುದೇವ ಸಾಲಿಯನ್ ಪಾತಿರ್ದು ಮಾತಾ ತಯಾರಾತಂದು ದಸರಾ ವೈಭವೋಡು ಮಾತಿರ್ಲ ಪಾಲ್ದೆತ್ತು ನೋಡೋದು ಕೇಂಡುಂಡಿರು. 26ನೇ ತಾರೀಕಿಗೆ ಬೆಳಿಗ್ಗೆ ಇಲ್ಲಿ 10 ನವರಾತ್ರಿಯ 10 ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ನಾವು 5ನೇ ತಾರೀಕಿಗೆ ದೇವಸ್ಥಾನದ ವತಿಯಿಂದಲೇ ಸಂಪೂರ್ಣವಾಗಿ ಸಾಧಾರಣ ಒಂದು 50 ವಿವಿಧ ದೃಶ್ಯಗಳುಳ್ಳ ಟ್ಯಾಬ್ಲೋಗಳನ್ನು ಸೇರಿಸಿ ಇಲ್ಲಿಂದ ದಕ್ಷಿಣಕ್ಕೆ ಸುಮಾರು 10 ಕಿಲೋಮೀಟರ್ ದೂರ ಹೆಜಮಾಡಿ ಟೋಲ್ಗೇಟ್ನವರೆಗೆ ಹೋಗಿ ಅಲ್ಲಿಂದ ಪುನರಪಿ ವಾಪಸ್ ಬಂದು ಸಾಧಾರಣ ಕಾಪು ದೀಪಸ್ತಂಭದ ಲೈಟ್ ಹೌಸ್ನ ಹತ್ತಿರ ನಾವು ಅದನ್ನು ಜಲಸಮನ ಮಾಡಲಿಕ್ಕಿದ್ದೇವೆ. ಮೈಸೂರು ದಸರಾದು ಬೊಕ್ಕ ರಾಜ್ಯದ ಬೇತೆ ಕಡೆಟ್ ದಸರಾ ನಡತಂದಿದ್ದೇವೆ. ಅವಕ್ಕೆ ಪೊಸತುಂಜಿ ಉಚ್ಚಯ ಸೇರೊಂದುಂಡು. ಅವೇ ಉಚ್ಚಿಲ ದಸರಾ 2022. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಲಾತು ಸುದ್ದಿ ಬೊಕ್ಕ ಮನರಂಜನೆಗಾತು ಒಂದಿ ಪ್ಲೇ ನಮ್ಮ ಕುಡ್ಲ 24/7 ಸೊನ್ಮೇಲೆ.